ಜಿ ಪರಮೇಶ್ವರ್ಗೆ ಸಿಎಂ ಆಗುವ ಅವಕಾಶ ಇದೆ. ಪರಮೇಶ್ವರ್ ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಮುಂದೆ ಏನೂ ಬೇಕಾದರೂ ಆಗಬಹುದು ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಹಾಗೂ ಪೊಲೀಸ್ ಇಲಾಖೆಯ ಸಮುಚ್ಚಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಾಕ್ಟರೇ ನಿಮಗೆ ಅದೃಷ್ಟ ಇದೆ, ನಡೆಸುತ್ತೀರಿ ಅಂತ ಹಿಂದೊಮ್ಮೆ ನಾನು ಹೇಳಿದ್ದೆ. ಯಾಕಂದ್ರೆ ಅವರಿಗೆ ಅದೃಷ್ಟ ಇದೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ನಾವೆಲ್ಲ ಸಂತೋಷ ಪಡ್ತೀವಿ. ನಾವೆಲ್ಲ ಮುಖ್ಯಮಂತ್ರಿ ಆದಂತೆ ಭಾವಿಸ್ತೀವಿ ಎಂದು ಹೇಳಿದರು. ಸಿದ್ದರಾಮಯ್ಯ ಇರುವವರೆಗೂ ನಾವೆಲ್ಲ ಸಿದ್ದರಾಮಯ್ಯ ಪರ, ನಾವು ಪರಮೇಶ್ವರ್ ಇಬ್ಬರು ಅವರ ಪರ ಇರ್ತೀವಿ. ಸಿದ್ದರಾಮಯ್ಯ ಹೊರತು ಪಡಿಸಿದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಬಯಸುತ್ತೇವೆ ಎಂದರು. ಪಕ್ಷ ಅಂದ್ರೆ ನೀವೇನೆ, ಬಿಜೆಪಿನೂ ಅಲ್ಲ, ಏನೂ ಅಲ್ಲ. ನೀವು ಅಂದ್ರೆ ನಮ್ಮ ಸ್ನೇಹಿತರುಗಳು ಇರೋದು, ಗೊತ್ತಾಯ್ತಾ? ಹೇಳಿದ್ದೀನಲ್ಲ, ಎಲ್ಲ ಹೇಳಿದ್ ಕೇಳಿಸ್ಕೊಂಡಿದ್ದೀರೋ ಇಲ್ವೋ? ಸರಿ, ಅಷ್ಟೇ. ಯಾವುದು ರೀ, ನಾನು ನನ್ನ ಜೀವಮಾನದಲ್ಲಿ ಏನೆಲ್ಲ ನಾನು ಹೇಳಿದ್ದೀನಿ, ಯಾವುದೂ ಸುಳ್ಳಾಗಿಲ್ಲ. ನಡೀರಿ, ಎಲ್ಲ ವಿಚಾರದಲ್ಲೂ ಎಲ್ಲ ವಿಚಾರದಲ್ಲೂ ನಾನು ಏನೇನು ಹೇಳಿದ್ದೀನಿ ಅದು ಯಾವುದು ಅಸತ್ಯ ಆಗಿಲ್ಲ. ಆಗುತ್ತೆ ನೋಡ್ರಿ, ಸಿದ್ದರಾಮಯ್ಯನವ್ರು ಯಾವತ್ತು ಬಿಡ್ತಾರೋ ಆಮೇಲೆ ಇವ್ರು ಮುಖ್ಯಮಂತ್ರಿ ಆಗ್ತಾರೆ. ನಡೀರಿ ಅಂತ ಅವ್ರು ಇರ್ಲಿ, ಸಂತೋಷ. ಏನ್ ಜಾರಕಿಹೊಳಿ ಏನ್ ಮಾಡ್ತಾರೆ ನೋಡಿ. ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ನೋಡಿ. ವಾಗೀಶ್, ಸುಮ್ಮನೆ ನೀನೇ ಯಾಕೆ ನಾನು DCM ಅಂತ ಹೇಳ್ಕೊಂಡಿದ್ದೀನ? ನನಗೆ ಸಾಕಯ್ಯ, ನಾವು ಇಲ್ಲಿ ತನಕ ಬಂದಿರೋದೇ ಸಾಕು. ನಾವು ಅಷ್ಟಕ್ಕೆ ಖುಷಿ ಪಡೋರು. ನಾನು ಅವ್ರ ಸ್ನೇಹಿತನಾಗಿರ್ತೀನಿ ಅಷ್ಟೇ. ನನಗೆ ಯಾವ ಅಧಿಕಾರನೂ ಬೇಡ. ಇನ್ನೇನಪ್ಪ ಇದಕ್ಕಿಂತ